ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅಫಿಷಿಯಲ್ GK ಅಡ್ಡ. ನೀವೇ ನಮ್ಮ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಲೈಕ್ ನನಗೆ ತುಂಬ ಇಂಪಾರ್ಟೆಂಟ್. ಇವತ್ತಿನ ಟಾಪಿಕ್ ಯಾವುದಪ್ಪ ಅಂದರೆ 3 ಜನ ಹುಡುಗಿಯರು 2 ಹುಡುಗರ ಜೊತೆ ಅವರ ಆಸೆ ತೀರಿಸಿಕೊಂಡ ಕತೆ. ನಮಸ್ಕಾರ, ನನ್ನ ಹೆಸರು ಛಾಯಾ. ನಾನು ಇಂಜಿನಿಯರಿಂಗ್ ವಿದ್ಯಾರ್ಥಿ ಮತ್ತು ಇಂಜಿನಿಯರಿಂಗ್ ಕೂಡ ಮುಗಿಸಿದ್ದೀನಿ. ನಾನು ಕಳೆದ 2 ವರ್ಷಗಳ ಹಿಂದೆ ನನ್ನ ಇಂಜಿನಿಯರಿಂಗ್ ಎಲ್ಲ ಮುಗಿಸಿದೆ. ನನ್ನ ತಂದೆ ಎಲ್ಲಕ್ಕಿಂತ ಮೊದಲು ಒಬ್ಬ ಹೆಚ್ಚು ಶ್ರೀಮಂತ ವ್ಯಕ್ತಿ. ನಾನು ಯಾವುದೇ ಕೆಲಸಕ್ಕೆ ಹೋಗಬೇಕಾಗಿಲ್ಲ. ಒಂದು ದಿನ ನಾನು ನನ್ನ BMW ಕಾರಿನಲ್ಲಿ ಸವಾರಿ ಮಾಡುತ್ತಿದ್ದೆ. ಒಬ್ಬಂಟಿಯಾಗಿ ಹೋಗುತ್ತಿದ್ದೆ ಮತ್ತು ಅದು ಸ್ವಲ್ಪ ಸಮಯವಾಗಿತ್ತು. ಆ ಸಮಯ ಕೂಡ ಈವ್ನಿಂಗ್ ಅಲ್ವಾ, ತುಂಬ ಚೆನ್ನಾಗಿತ್ತು. ಇದ್ದಕ್ಕಿದ್ದಂತೆ ನನಗೆ ಒಬ್ಬಂಟಿಯಾಗಿದ್ದೇನೆ ಎಂದು ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನಾನು ಪ್ರವಾಸ ಕೂಡ ನನಗೆ ತುಂಬ ಬೋರ್ ಹೊಡೆಯೋಕ್ಕೆ ತುಂಬ ಸ್ಟಾರ್ಟ್ ಆಯಿತು. ಅದಕ್ಕೆ ಅಲ್ಲೇ ಪಕ್ಕದಲ್ಲಿ ನಿಲ್ಲಿಸಿ ಏನಾದರೂ ತಿನ್ನೋಣ ಅಂತ ಹೋದೆ. ತಿಂದ ನಂತರ ನಾನು ನನ್ನ ಹಳೆಯ ಸ್ನೇಹಿತರೊಂದಿಗೆ ಮಾತನಾಡಲು ನಿರ್ಧರಿಸಿದ್ದೆ. ಆವಾಗ ಮಾತನಾಡಬೇಕಾದರೆ ಅಲ್ಲಿ ನನಗೆ ತುಂಬ ಬೇಸರವಾಯಿತು. ಏನಕ್ಕಪ್ಪ ಬೇಜಾರಾಯಿತು ಅಂದರೆ, ನನ್ನ ಎಲ್ಲ ಫ್ರೆಂಡ್ಸ್ ಅಂದರೆ ಹುಡುಗಿಯ ಫ್ರೆಂಡ್ಸ್ ಎಲ್ಲರೂ ಮದುವೆ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಔಟ್ ಆಫ್ ಕಂಟ್ರೀಸ್, ಅಬ್ರಾಡ್ಸ್ ಅಂತ ಸೆಟ್ಲ್ ಆಗಿಬಿಟ್ಟಿದ್ರು. ಸೊ ಅದಕ್ಕೆ ನಾನು 2 ಹುಡುಗಿಯರಿಗೆ ಕಾಲ್ ಮಾಡಿದೆ. ಅವರು ನಮ್ಮ ಮನೆ ಹತ್ರನೇ ಇದ್ದರು. ನಮ್ಮ ಮನೆ ಹತ್ರ ಅಂದರೆ ಅವರಿಗೆ ಮದುವೆ ಕೂಡ ಆಗಿತ್ತು. ಅವ್ರ ಗಂಡಂದಿರೆಲ್ಲ ಫಾರಿನಲ್ಲಿ ಸೆಟಲ್ ಆಗಿದ್ರು. ಸೊ ಅವರಿಬ್ಬರು ಬಂದರು. ನನ್ನ ಜೊತೆ ಎಲ್ಲಿ ಪಯಣ ಮಾಡಬೇಕಾದ್ರೆ ಹಂಗೆ ಅವರನ್ನೆಲ್ಲ ಮನೆಗೆ ಕರ್ಕೊಂಡು ಹೋದೆ. ಒಬ್ಬಳು ಮಾತ್ರ ಹಂಗೆ ಡೈರೆಕ್ಟಾಗಿ ಬರ್ತೀನಿ ಕಣೆ ಅಂದರು. ಸೊ ಅದಕ್ಕೆ ಅವಳು ಡೈರೆಕ್ಟಾಗಿ ಬಂದಳು ಮನೆಗೆ. ಅವತ್ತು ರಾತ್ರಿ 3 ಜನ ಕೂಡ ಒಟ್ಟಾಗಿ ಸೇರ್ಕೊಂಡ್ವಿ. ಬಟ್ ಏನು ಮಾಡೋದು, ಅವರಿಬ್ರಿಗೂ ಮದುವೆ ಆಗಿತ್ತಲ್ಲ. ಸೊ ಅವರು ಸೀರೆಲ್ಲ ಬಂದಿದ್ರು. ನೋಡಿದ್ರೆ 27 ವರ್ಷಕ್ಕೇ ಅವರು ಆಂಟಿ ಥರ ಕಾಣಿಸ್ತಿದ್ರು. ಹಾಗಾಗಿ ನಾನು ಪಾರ್ಟಿಗೋಸ್ಕರ ಶಾರ್ಟ್ಸ್ ಧರಿಸ್ಕೊಳ್ಳಿ ಎಲ್ಲರೂ, ಅಂದರೆ ಶಾರ್ಟ್ಸ್ ಹಾಕ್ಕೊಳ್ಳಿ ಅಂತ ಹೇಳಿದೆ. ಸೊ ಅದಕ್ಕೆ ಅವರು ಡ್ರೆಸ್ನ ಚೇಂಜ್ ಮಾಡೋಕ್ಕೆ ಒಪ್ಕೊಂಡ್ರು. ಅವರು ತಡವಾಗಿ ಬಂದಿದ್ದರಿಂದ ತಕ್ಷಣವೇ ಡ್ರೆಸ್ ಬದಲಾಯಿಸಲು ಹೋದರು. ನಿಧಾನ ಆಗಿತ್ತಲ್ಲ, ಸೊ ಅದಕ್ಕೆ ಡ್ರೆಸ್ನ ಚೇಂಜ್ ಮಾಡೋಕ್ಕೆ ಹೋದರು. 2 ನನ್ನ ರೂಮ್ ಒಳಗೆ ಹೋಗ್ಬಿಟ್ಟು ನಿಧಾನವಾಗಿ ತಮ್ಮ ಡ್ರೆಸ್ಸಸ್ಗಳನ್ನೆಲ್ಲ ಚೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಕೂಡ ಅವ್ರ ರೂಮ್ಗೆ ಹೋದೆ. ಅವರು ನೋಡಿದ್ರೆ ಒಬ್ಳದು ಮಾತ್ರ ಬ್ರಾ ಕೆಳಗೆ ಬಿದ್ದೋಯ್ತು. ಅಪ್ಪ, ಕಪ್ಪು ನಿಪ್ಪಲು ಎಷ್ಟು ದೊಡ್ಡದಾಗಿತ್ತು ಅಂದರೆ ಮಲ್ಲಿಗೆ ಅಂದರೆ ಚೆನ್ನಾಗಿ ದಪ್ಪದಾಗಿ ಸಕ್ಕದಾಗಿ ಕೂತ್ಕೊಂಡಿತ್ತು. ಮತ್ತು ಅವರ ದೇಹವು ಬಿಸಿ ಬಿಸಿಯಾಗಿತ್ತು, ಅಂದರೆ ತುಂಬ ನೋಡೋಕ್ಕೆ ಹಾಟಾಗಿ ಕೂಡ ಇದ್ದರು. ನಾನು ಅವರೊಂದಿಗೆ ಬ್ರಾ ಕಿತ್ಕೊಂಡು ಓಡಾಡಿಸ್ಬಿಟ್ಟೆ ಮನೆಯೆಲ್ಲ. ಆದ್ದರಿಂದ ಶಾರ್ಟ್ಸ್ ಒಳಗೆ ತಮ್ಮ ಬ್ರಾನೇ ಧರಿಸಿರಲಿಲ್ಲ ಅವರು. ಹಾಗೆ ಆಚೆ ಬಂದುಬಿಟ್ಟಿದ್ರು. ಅವರ ನಿಪ್ಪಲೆಲ್ಲ ಎದ್ದು ಕಾಣಿಸ್ತಿತ್ತು. ಅವರಿಬ್ಬರಿಗೂ ಮದುವೆ ಆಗಿತ್ತಲ್ಲ. ಸೊ ನನಗಿನ್ನೂ ಮದುವೆ ಆಗಿರಲಿಲ್ಲ. ಅದಕ್ಕೆ ನಾನು ಕೇಳಿದೆ, ನೀವು ಯಾವುದನ್ನು ಸೆಕ್ಸ್ ವಿಡಿಯೋ ನೋಡಿದ್ದೀರಾ, ಅಂದರೆ ಸೆಕ್ಸ್ ಮಾಡಿದ್ರಲ್ಲ ಯಾವುದನ್ನ ವಿಡಿಯೋ ನೋಡಿದ್ದೀರಾ ಅಂತ. ಅದಕ್ಕೆ ಅವರು ನೋಡಿದ್ದೀವಿ, ನನ್ನ ಹತ್ರ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಒಬ್ಬಳು ಹೇಳಿದ್ರು ಜೋರಾಗಿ. ನಾನು ಅದಕ್ಕೆ ಒಪ್ಕೊಂಡೆ. ಸರಿ, ಸೆಕ್ಸ್ ವಿಡಿಯೋ ನೋಡೋಣ ಅಂತ ಎಲ್ಲರೂ ಸ್ಟಾರ್ಟ್ ಮಾಡಿದ್ವಿ. ಸೆಕ್ಸ್ ವಿಡಿಯೋ ಪ್ಲೇ ಕೂಡ ಮಾಡಿದ್ವಿ. ಒಬ್ರಿಗೊಬ್ರು ಫುಲ್ಲು ಸೆಲ್ಫ್ ಕಂಟ್ರೋಲ್ ಕಳ್ಕೊತಾ ಇದ್ದಾರೆ. ಬಟ್ ನಾನಂತೂ ಸೆಲ್ಫ್ ಕಂಟ್ರೋಲ್ ಕಳ್ಕೊಂಡಿರಲಿಲ್ಲ. ಬಿಕಾಸ್ ನನಗೆ ಯಾವ ಸೆಕ್ಸು ಆಗಿರಲಿಲ್ಲ, ನನಗೆ ಅದ್ರ ಮೇಲೆ ಆಸಕ್ತಿನೂ ಇರಲಿಲ್ಲ. ಬಟ್ ಆವತ್ತಿನ ದಿನ ಮಾತ್ರ ಅವರಿಬ್ಬರು ನೋಡಿ ನನಗೂ ಕೂಡ ಟೆಂಪ್ರೇಚರ್ ಜಾಸ್ತಿ ಆಯಿತು. ನನ್ನ ಸೆಕ್ಸ್ ಕಂಟ್ರೋಲ್ ಅಂದರೆ ನನ್ನ ಸೆಲ್ಫ್ ಕಂಟ್ರೋಲ್ನ ನಾನು ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ನನಗೆ ಸೆಕ್ಸ್ ಮೇಲೆ ಯಾಕೋ ಆಸೆ ಕೂಡ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅವರಿಬ್ಬರು ಕೂಡ ರೂಮ್ ಒಳಗೆ ಹೋದರು. ಅವರು ಅವರವರ ಸೆಕ್ಸ್ ಸ್ಯಾಟಿಸ್ಫ್ಯಾಕ್ಷನ್ನ ಮಾಡ್ಕೊತಿದ್ರು. ಸೊ ಅವ್ರು ನನ್ನ ಕರೆದ್ರು, ನಿಂಗೂ ಸೆಕ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಮುಗಿಸ್ತೀವಿ ಬಾ, ಅಂದರೆ ನಿಂಗೂ ಸೆಕ್ಸಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀವಿ ಬಾ ಅಂತ. ಸೊ ಅದಕ್ಕೆ ನಾನು ಒಪ್ಕೊಂಡೆ. ಮತ್ತೆ ಅವರಿಬ್ಬರು ನನ್ನ ರೂಮ್ ಕರ್ಕೊಂಡೋಗಿ ಸೆಕ್ಸ್ ವಿಡಿಯೋಸ್ ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೆಕ್ಸ್ ವಿಡಿಯೋಸ್ ನೋಡ್ತಾ ನನಗೂ ತುಂಬ ಸೆಲ್ಫ್ ಕಂಟ್ರೋಲ್ ಆಗಲಿಲ್ಲ. ನಾನು ನನ್ನ ಚಿಕ್ಕ ತೂತ ಹತ್ರ ಕೈ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ನಿಧಾನವಾಗಿ ಅವರಿಬ್ಬರು ಬಂದರು. ಅವರಿಬ್ಬರ ಹೆಸರು ಏನಂದರೆ ರೋಸಿ ಮತ್ತು ಶೀಲಾ ಅಂತ. ಅವರಿಬ್ಬರು ಬಂದು ನನ್ನ ಡ್ರೆಸ್ನ ತೆಗೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೊದಲಿಗೆ ರೋಸಿ ನನ್ನ ಸಣ್ಣ ಮೊಲೆಯ ನಿಪ್ಪಲನ್ನು ನೆಕ್ಕಲು ಸ್ಟಾರ್ಟ್ ಮಾಡಿದ್ಲು. ಅವಳ ನನ್ನ ಮೊಲೆಯನ್ನು ತುಂಬ ಗಟ್ಟಿಯಾಗಿ ಒತ್ತುತ್ತಿದ್ಳು. ಒತ್ತಿ ನನ್ನ ನಿಪ್ಪಲನ್ನು ನೆಕ್ಕುವಾಗ ಅದು ಸಂತೋಷದಿಂದ ಮತ್ತು ನೋವಿನಿಂದ ಕೂಡ ಕೂಡಿತ್ತು.
ಆಮೇಲೆ ಅವಳ ನಾಲಿಗೆಯನ್ನು ಬಾಯಿಂದ ಆಚೆ ತೆಗೆದು ನನ್ನ ನಿಪ್ಪಲನ್ನು ಸೂಪರಾಗಿ ನೆಕ್ಕುತ್ತಿದ್ಲು, ಚೆನ್ನಾಗಿ ನೆಕ್ಕುತ್ತಿಲ್ಲ ಅಂತ. ನಾನು ಬೇರೆ ಲೋಕಕ್ಕೆ ಹೋಗಿ ಬಂದಂಗಾಯಿತು. ಅದೇ ಫಸ್ಟ್ ಟೈಮ್ ಅಲ್ವಾ ನನ್ನ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೆ ತುಂಬಾ ಚೆನ್ನಾಗಿತ್ತು. ನನ್ನ ವರ್ಜಿನಿಟಿ ನಾನು ಇನ್ನೂ ಕಳ್ಕೊಂಡೇ ಇರಲಿಲ್ಲ. ಆಗಲೇ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅವರಿಬ್ಬರು ನನ್ನ ಚಡ್ಡಿಯನ್ನು ತೆಗೆದುಬಿಟ್ರು. ಚಡ್ಡಿಯನ್ನು ಬಿಚ್ಚಿ ಅವಳು ಒಬ್ಬಳು ರೋಜಿ ಅಂತ ಹೇಳಿದ್ನಲ್ಲ, ಅವಳು ನಾಲಿಗೆ ಮತ್ತು ಬೆರಳಿಂದ ಎರಡನ್ನೂ ನನ್ನ ಚಿಕ್ಕ ತೂತು, ಚಡ್ಡಿ ಒಳಗೆ ಚಿಕ್ಕ ತೂತಿರುತ್ತಲ್ಲ, ಮುಂದಿನ ತೂತು ಹೂ ಥರ ಚಿಕ್ಕ ತೂತಿನೊಳಗೆ ನೂಕ್ಬಿಟ್ಲು. ನೂಕಿದ ತಕ್ಷಣ ನಂಗೆ ಅದು ಯಾವ ಬೇರೆ ಲೋಕಕ್ಕೆ ಅಂತ ಹೋಗಿ ಬಂದಂಗಾಯಿತು. ನನ್ನ ಚಿಕ್ಕ ಹೂವಿನ ನೆಕ್ಕಲು ಪ್ರಾರಂಭಿಸಿದಳು. ರೋಸಿ ನನ್ನ ತೂತನ್ನು ನೆಕ್ಕಬೇಕಾದ್ರೆ ಅಲ್ಲೊಂದು ಜೆಲ್ಲಿ ಟೈಪ್ ಅಂದರೆ ರಸದ ಥರ ಚಿಕ್ಕದಾಗಿ ಒಂದು ಆಚೆ ಬಂತು. ಆಚೆ ಬಂದಮೇಲೆ ನನ್ನ ಕಾಲನ್ನ ಜೋರಾಗಿ ತಳ್ಳಿಬಿಟ್ಲು ಕಾಲಿನಿಂದ. ಅಂದರೆ ನನ್ನ ಕಾಲನ್ನ ಎಕ್ಸ್ಪ್ಯಾಂಡ್ ಮಾಡಿ ಅವಳು ಮಧ್ಯದ ಬೆರಳಿಂದ ನನ್ನ ತೂತಿನೊಳಗೆ ತಳ್ಳಿದಳು. ತಳ್ಳಿದ ತಕ್ಷಣ ನನಗೆ ಅದೇನು ಅನ್ನಿಸ್ತೋ ಏನೋ, ಜೋರಾಗಿ ಕಿರ್ಚ್ಕೊಂಡಾಗ ನನ್ನ ಆ ತೂತು ಬಿಸಿ ತೂತು ಇತ್ತಲ್ಲ, ತುಂಬ ಬಿಸಿಯಾಗಿದ್ದರಿಂದ ಆ ಕ್ಷಣ ಒಂದು 50 ನಿಮಿಷಗಳ ಕಾಲ ಅವಳು ಬೆಳ್ಳಿಯಿಂದ ಚೆನ್ನಾಗಿ ನೂಕೋದು ತೆಗೆಯೋದು, ಒಳಗಾಕೋದು ತೆಗೆಯೋದು ಮತ್ತು ನಾಲಿಗೆನ ಚೆನ್ನಾಗಿ ನೆಕ್ಕಿ ಇಟ್ಬಿಟ್ಲು. ಅದಾಗಿದ ತಕ್ಷಣ ಅವರಿಬ್ಬರು ಅವ್ರವ್ರ ಚಡ್ಡಿನ ಬಿಚ್ಚಿಬಿಟ್ಟು ಅವರ ಹೂವು ಎಷ್ಟು ಕಪ್ಪದಾಗಿತ್ತು ಅಂದರೆ ಅಷ್ಟು ಕಪ್ಪದಾಗಿತ್ತು. ಕಪ್ಪದಾಗಿರುವ ಹೂವನ್ನು ನನ್ನ ಹೂವಿನ ಮೇಲೆ ಇಟ್ಟು ಚೆನ್ನಾಗಿ ಉಜ್ಜಿದರು. ಅದೆಷ್ಟು ತೃಪ್ತಿಪಡಿಸಿತು ಅಂದರೆ ಅಷ್ಟಿಷ್ಟಲ್ಲ ಬಿಡಿ. ಮತ್ತು ಅವರ ತೂತನ್ನು ನನ್ನ ಬಾಯ ಹತ್ರ ಇಟ್ಬಿಟ್ಟು ನೆಕ್ಕಲು ಹೇಳಿದರು. ನಾನು ಕೂಡ ನನ್ನ ನಾಲಿಗೆಯಿಂದ ಚೆನ್ನಾಗಿ ಅವರ ತೂತನ್ನು ನೆಕ್ಕಿದೆ. ಅವರು ತಮ್ಮ ನಿಪ್ಪಲ್ಸ್ನ ನನ್ನ ನಿಪ್ಪಲ್ ಮೇಲೆ ಇಟ್ಟು ಚೆನ್ನಾಗಿ ಉಜ್ಜಿದ್ರು. ಅವ್ರ ಮೊಳೆ ಕೂಡ ತುಂಬ ದಪ್ಪಗಾಗಿತ್ತು. ಅವ್ರ ಗಂಡಂದ್ರವ್ರ ಮೊಳೆಗಳ ನಿಪ್ಪಲ್ನ ನೆಕ್ಕಿ ದಪ್ಪ ಮಾಡಿಕ್ಕಿದ್ರು. ಅದಂತೂ ನನ್ನ ನಿಪ್ಪಲ್ ಮೇಲೆ ಇಟ್ಟು ಚೆನ್ನಾಗಿ ಉಜ್ಜಾಡಿದ ತಕ್ಷಣ ನಾನು ಹಿಂಗೆ ಸೈಡಲ್ಲಿ ನೋಡಿದ್ರೆ ಕಿಟಕಿಯಿಂದ ಆಚೆ ಕಡೆ ನಮ್ಮ ಎದುರುಗಡೆ ಮನೆ ಇಬ್ಬರು ಹುಡುಗರು ಕಿಟಕಿಯಿಂದ ನೋಡ್ತಾ ಇದ್ದಾರೆ. ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಅವ್ರು ಏನು ಮಾಡಿದ್ರು ಅಂತ ತಿಳ್ಕೊಬೇಕಂದ್ರೆ ನನ್ನ ನೆಕ್ಸ್ಟ್ ಎಪಿಸೋಡ್ ಇವತ್ತು ಮಧ್ಯಾಹ್ನನೇ ಬರುತ್ತೆ. ಅದನ್ನು ನೋಡಿ ಪ್ಲೇಲಿಸ್ಟಲ್ಲಿ ಹಾಕಿರ್ತೀನಿ. ಆ ನೆಕ್ಸ್ಟ್ ಎಪಿಸೋಡನ್ನ ನೀವು ಮಿಸ್ ಮಾಡದೆ ನೋಡಲೇಬೇಕು. ಅದಂತೂ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಏನಾಗುತ್ತೆ ಅಂತ ತಿಳ್ಕೊಳ್ಳೇಬೇಕಲ್ವ. ಸೊ ನಿಮಗೇನಾದ್ರು ಈ ವಿಡಿಯೋ ತುಂಬ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಚೆನ್ನಾಗಿರೋ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೂಡ ಇಟ್ಕೊಳ್ಳಿ. ಈ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ದಯವಿಟ್ಟು ಚೆಕ್ ಮಾಡಿ ಈ ವಿಡಿಯೋನ ಚೆನ್ನಾಗಿ ಆನಂದಿಸಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಕೂಡ ನಿಮಗೆ ಒಳ್ಳೆಯ ವೀಡಿಯೋಸ್ ಕೂಡ ಬರ್ತಾ ಇರುತ್ತೆ. ಥ್ಯಾಂಕ್ ಯು.